ಆ ಮಾತು ನಿಜವಾಗಿ ಸತ್ಯ ಆಗುತ್ತೆ. ಇವತ್ತು ಆ ತ್ಯಾಜ್ಯ ವಸ್ತುಗಳನ್ನು ಸಂಪನ್ಮೂಲ ವಸ್ತುವನ್ನಾಗಿ ಮಾಡಿದಾಗ ಅದಕ್ಕೊಂದು ಮೌಲ್ಯಾಧಾರದ ಬೆಲೆಯನ್ನು ಕಟ್ಟಿದಾಗ ನಮ್ಮ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಅಂತ ಎನ್ ಶೀನಶೆಟ್ಟಿ ಅವರು ಮತ್ತು ಅವರ ಜೊತೆಯಲ್ಲಿ ಜನಶಿಕ್ಷಣ ಟ್ರಸ್ಟಿನ ಸನ್ಮಾನ್ಯ ಕೃಷ್ಣಮೂಲ್ಯರವರು ಮತ್ತು ನನ್ನ ಹಳೆ ವಿದ್ಯಾರ್ಥಿ ಮಾಧ್ಯಮ ಮಿತ್ರರಾದಂಥ ಅನ್ಸರ್ ಅವರು ಸೇರಿಕೊಂಡು ನಮ್ಮ ಶಾಲೆಗೆ ಬಂದಾಗ ಅವ್ರು ಹೇಳಿದರು, ಪ್ಲಾಸ್ಟಿಕ್ನ ಬಗ್ಗೆ ನಾವೇನಾದರೂ ಒಂದು ಜಾಗೃತಿಯನ್ನು ಮಾಡಬೇಕು. ಪ್ಲಾಸ್ಟಿಕ್ನ ಬಳಕೆಯ ಬಗ್ಗೆ ನಾವು ಒಮ್ಮೆಂದೊಮ್ಮೆಲೆ ಅದನ್ನು ತಡೆಗಟ್ಟುವಾಗಿ ಆಗುವುದಿಲ್ಲ, ಹಂತವಾಗಿ ತಡೆಗಟ್ಟಬೇಕು. ಒಂದು. ಎರಡನೇದು, ಪ್ಲಾಸ್ಟಿಕ್ ಕಸವನ್ನು ಹೇಗೆ ವಿಲೇವಾರಿ ಮಾಡಬೇಕು, ಪ್ಲಾಸ್ಟಿಕ್ ಕಸವನ್ನು ಹೇಗೆ ನಾವು ಬೇರ್ಪಡಿಸಬೇಕು, ಅದಕ್ಕೆ ತನ್ನದಾದಂಥ ಒಂದು ಬೆಲೆಗಳಿದೆ, ಮೌಲ್ಯ ಇದೆ. ಅದಕ್ಕೆ ಅದನ್ನು ಸಂಪನ್ಮೂಲವಾಗಿ ಹೇಗೆ ಪಡೆಯಬಹುದು ಇಲ್ಲಿ ಹೇಳಿದರು. ಅವರು ಹೇಳುವಂತಹ ಶೈಲಿ, ಪ್ಲಾಸ್ಟಿಕ್ ಯಾವ ರೀತಿಯಲ್ಲಿ ನಮ್ಮ ಸಮಾಜವನ್ನು ಅಥವಾ ಪ್ರಾಣಕ್ಕೆ ಧಗೆ ಅಂತ ಹೇಳಿದ್ದಾರೆ ಅವರು. ಪ್ಲಾಸ್ಟಿಕ್ ಹೊಗೆ ಪ್ರಾಣಕ್ಕೆ ಧಗೆ ಎಂಬಂತ ಒಂದು ಸ್ಲೋಗನ್ ಹೊರತು ಈ ರೀತಿ ಅನೇಕ ಸ್ಲೋಗನ್ ಮಾಡಿಕೊಂಡು ಭಾವನಾತ್ಮಕವಾಗಿ ನಮ್ಮ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಮಾತನಾಡಿದಾಗ ಮಕ್ಕಳಿಗೂ ಕೂಡ ಅನಿಸಿತು ಮತ್ತು ಅಧ್ಯಾಪಕರಾದ ನಮಗೆಲ್ಲ ಅನಿಸಿತು, ಇದು ನಾವೆಲ್ಲ ಇದರ ಸುತ್ತಮುತ್ತಲಿದ್ದೇವೆ, ಇದರ ಇಷ್ಟೊಂದು ಅಗಾಧವಾದಂತಹ ಒಂದು ಪರಿಣಾಮದ ಬಗ್ಗೆ ನಾವು ಚಿಂತಿಸಲೇ ಇಲ್ಲ ಅಂತ ಹೇಳೋ ಮಟ್ಟಿಗೆ ನಾವು ಬಂದೆವು. ಹಾಗೆ ಅವರ ಪ್ರೇರಣೆ ಇವತ್ತು ನಮಗೆ ಸೆಪ್ಟೆಂಬರ್ 15ನೇ ತಾರೀಕಿನಂದು ನಮ್ಮ ಅಧ್ಯಕ್ಷರು ಅಲ್ಹಾಜಿ ಅಬ್ದುಲ್ ರಶೀದ್ ರವರು, ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಉಳ್ಳಾಲ ನಗರ ಪಂಚಾಯಿತಿಯ ನಮ್ಮೆಲ್ಲ ಅಚ್ಚುಮೆಚ್ಚಿನ ಅಧಿಕಾರಿ ಆಯುಕ್ತ ಶ್ರೀಮತಿ ವಾಣಿಯವರು ಉದ್ಘಾಟನೆ ಮಾಡಿಕೊಂಡು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮದ ಆಂದೋಲನಕ್ಕೆ ಚಾಲನೆ ಕೊಟ್ಟರು. ಯಾವಾಗ ಅವರು ಚಾಲನೆ ಕೊಟ್ಟರು ಆ ನೆಲೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಯಿತು. ಎಲ್ಲೂ ಕಾರ್ಯಕ್ರಮಕ್ಕೆ ಚ್ಯುತಿ ಆಗಲಿಲ್ಲ. ನಾವೊಂದು ಯೋಜನೆ ಹಾಕಿಕೊಂಡು ಏನ್ ಮಾಡಬೇಕು ಅಂತ ಮಕ್ಕಳ ಮೂಲಕ ಮನೆಗಳೇ ತಲುಪಿ ಮನೆಯವರು ನಮಗೆ ಸಹಕಾರ ಕೊಡುವ ಪ್ರತಿಜ್ಞೆ ಹೇಳಿ ದಿನಾಲು ನಾವು ಎಚ್ಚೆತ್ತುಕೊಳ್ಳುವ ಹಾಗೆ ಒಂದು ದೈವ ಶಕ್ತಿಯ ಪ್ರತಿಜ್ಞೆಯ ಮೂಲಕ ನಮಗೆ ಹರಿವಂತ ಆಗುವ ರೀತಿಯಲ್ಲೇ ನಮ್ಮ ವಿದ್ಯಾರ್ಥಿ ಪ್ರತಿಜ್ಞೆಯನ್ನು ಮಾಡುವಂತ ಕೆಲಸವನ್ನು ನಾವು ವಿದ್ಯಾರ್ಥಿ ಮಾಡಿದ್ವಿ. ಆ ನಂತರ ನಾವು ಒಂದು ತಂಡ ಮಾಡಿಕೊಂಡು ನಮ್ಮ ಶಾಲೆ ಅಧ್ಯಾಪಕರೆಲ್ಲ ಸೇರಿಕೊಂಡು, ನಂತರ ಇಲ್ಲಿರುವಂತಹ ಯಂಗ್ ಬಾಯ್ಸ್ ಅಸೋಸಿಯೇಷನ್, KFC ಸಂಸ್ಥೆಯವರು ಇವರೆಲ್ಲ ಸೇರಿಕೊಂಡು ನಮ್ಮ ಶಾಲೆಯ ಮೂಲಕ ಒಂದು ಕರಪತ್ರವನ್ನು ಹೊರಡಿಸಿದೆವು. ಪ್ಲಾಸ್ಟಿಕ್ನ ಬಗ್ಗೆ ಜನಜಾಗೃತಿ ಮತ್ತು ಕಸ ವಿಲೇವಾರಿಯ ಬಗ್ಗೆ ಕೂಡ ಒಟ್ಟಿಗೆ ಸೇರಿಕೊಂಡು ಮನೆಗೆ ಭೇಟಿ ಕೊಟ್ಟು ಸುಮಾರು 100 ಮನೆಗಳಿಗೆ ಸಂಚರಿಸಿಕೊಂಡು ಹೋಗಿ ಖುದ್ದಾಗಿ ಅವರನ್ನು ಭೇಟಿಯಾಗಿ ಹೇಳಿದೆವು. ಹೋಟೆಲು ಅಂಗಡಿಗಳಿಗೆಲ್ಲ ಹೋಗಿ ನಾವು ಹೋದೆವು. ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾಡಿಕೊಂಡು ಅವರನ್ನು ನಮ್ಮ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಏನಾದರೂ ಮಾಡಬೇಕಂತ. ಇನ್ನು ಮಕ್ಕಳಿಂದ ದಿನಂಪ್ರತಿ ಚಟುವಟಿಕೆ ಆಗಬೇಕಲ್ಲ, ಇದಕ್ಕೇನು ಮಾಡ್ಬೇಕಂತ ಹೇಳಿಕೊಂಡು ಚಟುವಟಿಕೆಗೆ ಮಕ್ಕಳನ್ನು ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ಕೊಂಡು ಮಕ್ಕಳಿಗೆ ಹೇಳಿದೆವು, ನಾವೆಲ್ಲ ಆ ಪ್ಲಾಸ್ಟಿಕ್ ಅನ್ನು ಇಲ್ಲಿ ತರೋಣ, ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಇದೆ, ನೀವೆಲ್ಲ ಅದನ್ನು ಇಷ್ಟವರೆಗೆ ಹಸಿ ಕಸ ಜೊತೆಯಲ್ಲಿ ಒಣ ಕಸ ಎಲ್ಲ ಒಟ್ಟಿಗೆ ಸೇರಿಸಿಕೊಡ್ತಾ ಇದ್ರು. ಹಾಗೆ ಆಗುದು ಬೇಡ, ನಿಮ್ಮಲ್ಲಿ ಪ್ಲಾಸ್ಟಿಕ್ಗಳಿವೆ, ಬೇರೆ ಬೇರೆ ಪ್ಲಾಸ್ಟಿಕ್ಗಳಿವೆ, ಚಾಕ್ಲೇಟ್ ಇಂದ ಹಿಡಿದು ಮನೆ ಅಂಗಡಿಯಿಂದ ಬರುವ ಸಾಮಾನ್ಯ ಆ ಪ್ಲಾಸ್ಟಿಕ್ ಬ್ಯಾಗ್ ಸಮೇತವಾಗಿರುವಂತ ಏನೆಲ್ಲ ಪ್ಲಾಸ್ಟಿಕ್ಗಳು ಮನೆಯಲ್ಲಿ ಬರುತ್ತೆ ಅದೆಲ್ಲ ತಗೊಂಡು ಬನ್ನಿ. ನೀವು ತಗೊಂಡು ಬಂದು ಯಾರು ಹೆಚ್ಚು ತರ್ತಾರೆ ಅವರಿಗೆ ಸ್ಪರ್ಧಾತ್ಮಕವಾಗಿ ಅವರನ್ನು ಒಂದು ಬಹುಮಾನ ಕೊಟ್ಟವರನ್ನು ಘೋಷಿಸುವ, ಈ ರೀತಿಯಲ್ಲೆಲ್ಲ ಅವರಿಗೆ ಹುರಿತುಂಬಿಸ್ತೇವೆ. ವಿದ್ಯಾರ್ಥಿಗಳ ಪ್ಲಾಸ್ಟಿಕ್ ರಾಶಿಯಾಗಿ ಬ್ಯಾಗು, ಅದ್ರ ಜೊತೆಯಲ್ಲಿ ಮೊದಲೆಲ್ಲ ಬುತ್ತಿ ಇತ್ತು, ಈಗ ಬುತ್ತಿ ಇಲ್ಲ, ಶಾಲೆಯಲ್ಲಿ ಅಕ್ಷರದಾಸ ಉಂಟು. ಇದನ್ನು ತಗೊಂಡು ಬರುವಂತ ಒಂದು ಸೀನ್ ನೋಡಿದ್ರೆ ಕೆಲವು ಮಕ್ಕಳು ಹೇಳಿದ್ರು, ಸರ್ ನಮಗೆ ಬೇರೆಯವರು ತಮಾಷೆಯೂ ಮಾಡ್ತಾರೆ ಸರ್. ಯಾರು? ಪಕ್ಕದ ಇಂಗ್ಲಿಷ್ ಮೀಡಿಯಂ ಶಾಲೆ ಹೋಗೋರು. ನೀವು ನೋಡಿ ನಿಮ್ಮ ಶಾಲೆಯ ಅವಸ್ಥೆ, ನಿಮಗೆ ಇದನ್ನೂ ಕೊಂಡೋಗ್ಲಿಕ್ಕೆ ಉಂಟು ಬ್ಯಾಗಿನ ಜೊತೆಯಲ್ಲಿ ಅಂತ. ನಾನು ಹೇಳಿದೆ ಪರವಾಗಿಲ್ಲ, ಅವರು ಹೇಳಿ ಒಂದು ದಿವಸ ಅವರನ್ನು ನಾವು ಇದನ್ನು ಹಿಡಿಸುವಾಗೆ ಮಾಡುವ ಅಂತ ಹೇಳಿದೆ. ಈ ರೀತಿಯಲ್ಲಿ ನಮ್ಮ ಮಕ್ಕಳು ಅವರು ಯಾವುದೇ ರೀತಿಯಲ್ಲಿ ಹೇಳಿದ್ರು ಕೂಡ ಆ ಪ್ಲಾಸ್ಟಿಕ್ ಮಕ್ಕಳು ಎಲ್ಲಿ ತನಕ ವ್ಯವಹಾರ ಸರಿ ದಾರಿಯಲ್ಲಿ ಸಿಕ್ಕಿದಂತ ಹೊಲಸಾದ ಪ್ಲಾಸ್ಟಿಕ್ ತಗೊಂಡ್ಬಂದ್ರು. ಅದನ್ನು ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ ಕಷ್ಟ ಆಯ್ತು. ನಂತರ ಅಂಥದನ್ನೆಲ್ಲ ನಾವು ಇಲ್ಲಿ ಏನ್ ಮಾಡಿದೆವು, ಅದನ್ನು ನಾವು ನಮ್ಮ ನಗರ ಪಂಚಾಯತಿಯ ವಾಹನ ಕಳಿಸಿದೆವು. ಇನ್ನುಳಿದಂತಹ ಪ್ಲಾಸ್ಟಿಕ್ನೆಲ್ಲ ಹುಡುಗರ ಜೊತೆಯಲ್ಲಿ ಏನ್ ಮಾಡಿದೆವು, ನಮ್ಮ ಅಧ್ಯಾಪಕರನ್ನು ನಾವು ಅದಕ್ಕೆ ಡೆಪ್ಯೂಟ್ ಮಾಡಿದೆವು ರವಿಕ್ರವರು ಅಂತೇಳಿ, ಅವರ ಜೊತೆಯಲ್ಲಿ ವಿದ್ಯಾರ್ಥಿ ಸೇರಿಕೊಂಡು ಬೇರೆ ಬೇರೆ ತಂಡ ಮಾಡಿದೆವು. ತಂಡ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಪ್ಲಾಸ್ಟಿಕ್ ಅನ್ನು ಹೊರಗೆ ಇಟ್ಟಿದ್ದೇವೆ. ನಾವು ಅದನ್ನು ಕಾಣಬಹುದು ನಿಮಗೆಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಮಕ್ಕಳ ಗುಂಪಿನ ಮೂಲಕ ಚಟುವಟಿಕೆಯ ಮೂಲಕ ಅದನ್ನು ಬೇರೆ ಬೇರೆ ಮಾಡಿದೆವು. ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೊಂದು ಬೆಲೆಗಳಿವೆ, ಅದನ್ನು ಮಾಡಲಿಕ್ಕೆ ಸಾಧ್ಯತೆವಾಗ್ತದೆ. ಅದು ಒಂದು ಸಂಪನ್ಮೂಲ ಅಂತ ಜನರಿಗೆ ಮೂಡಬೇಕು. ಯಾವಾಗ ಕಸವಾಗ್ತದೋ ಆಗ ಕಸವೇ. ಕಸ ಯಾವಾಗ ಸಂಪನ್ಮೂಲವಾಗುತ್ತದೋ ಅದು ನಿಜವಾಗಿ ಕೂಡ ಈ ಸಮಾಜ ಅದನ್ನು ಪರಿಗಣಿಸ್ತದೆ, ಇಲ್ಲದ್ರೆ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಎಷ್ಟು ಹೇಳಿದ್ರು ಅಷ್ಟೇ. ಆದ್ದರಿಂದ ಅದನ್ನು ಸಂಪನ್ಮೂಲವಾಗಿ ತಗೊಳ್ಬೇಕೆಂಬಂತ ಒಂದು ನಮ್ಮ ವಿದ್ಯಾರ್ಥಿಗಳು ಅವರ ಪೋಷಕರಿಗೆ ಬರಬೇಕು ಆ ಭಾವನೆ ಮನೆಯಲ್ಲಿ ಆ ಕೆಲಸವನ್ನು ಮಾಡಿದೆವು. ಆದ್ದರಿಂದ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಆ ಕೆಲಸವನ್ನು ಮಾಡಿದೆವು. ಮನೆಯವರು ಕೂಡ ನಾವು ಅವರಿಗೆ ಹೇಳಿದ್ದೇವೆ, ಈ ತರ ನಿಮ್ಮ ಇದನ್ನು ಕೊಡಬೇಕು. ಮತ್ತೆ ನೀವು ಯಾವಾಗಲೂ ಕೂಡ ಕಸ ವಿಲೇವಾರಿ ಮಾಡುವಾಗ ಆದಷ್ಟು ಹಸಿ ಕಸವನ್ನು ಬೇರೆ ಮಾಡಿ, ಒಣ ಕಸವನ್ನು ದಿನಾಲು ಜಾಸ್ತಿ ಇರುವುದಿಲ್ಲ ಇಟ್ಟುಕೊಳ್ಳಿ ಒಂದು ಕಡೆಯಲ್ಲಿ, ಮತ್ತೆ ಯಾವ್ದಾದ್ರು ಕೊಡಿ. ಇವತ್ತು ನಗರ ಪಾಲಿಕೆಯಿಂದ ನಮಗೆ ಇನ್ನು ಮುಂದಕ್ಕೆ ಆಗಿ ಬಹಳ ಕಠಿಣವಾದಂತಹ ಶಿಸ್ತಿನ ಕ್ರಮ ತಗೊಳ್ಳುವ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ಅದು ಬೇರ್ಪಡಿಸಬೇಕು, ಅದಕ್ಕೆ ಒಂದು ರೀತಿಯಲ್ಲಿ ಅಭಿಯಾನ ಈಗ ನಡೀತಾ ಇದೆ. ಆದ್ದರಿಂದ ಶೂನ್ಯ ತ್ಯಾಜ್ಯ ವಿಲೇವಾರಿ ಬಗ್ಗೆ ಈಗ ನಾವು ಹೋಗ್ತಾ ಇದ್ದೇವೆ ಮುಂದಕ್ಕೆ. ಈ ರೀತಿಯಲ್ಲಿ ಮಕ್ಕಳು ತೊಡಗಿಕೊಂಡು ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡು ಬೇರೆ ಬೇರೆ ಪ್ರತ್ಯೇಕ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ
ಗುರುತಿಸಿಕೊಂಡು ನಾವು ಅದನ್ನೇನು ಮಾಡಿದ್ವು, ಇನ್ನು ಸಾರ್ವಜನಿಕರು ನೋಡಬೇಕು, ಓ ಹೀಗೆ ಪ್ಲಾಸ್ಟಿಕ್ ಅನ್ನು ಬೇರೆ ಬೇರೆ ಮಾಡಲಿಕ್ಕೆ ಆಗ್ತದೆ. ಮೊನ್ನೆ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಸಂಗಮ 2018 ಆಯಿತು. ಆಗ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕರೆಸಿಕೊಂಡು, ಆಗ ಜನರೆಲ್ಲ ಸೇರಿದ್ರು, ಸಚಿವರು ಬರ್ತಾರೆ ಅಂತೇಳಿ. ನಮ್ಮ ವಿದ್ಯಾರ್ಥಿ ಹೆತ್ತವರೆಲ್ಲರೂ ಮತ್ತು ಉಳಿದವರೆಲ್ಲ ಬಂದಾಗ ಇದೇ ರೀತಿಯಲ್ಲಿ ಒಂದು ಮಾಡಿಕೊಂಡು ಬಿಟ್ಟು ತೋರಿಸಿದೆವು. ನೋಡಿ ಪ್ಲಾಸ್ಟಿಕ್ ಅನ್ನು ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ನಾವು ಹಾಗೆ ಮಾಡಿದಾಗ ನಾವು ಇದಕ್ಕೆ ನಮ್ಮ ಪವಿತ್ರ ಗ್ರಂಥವನ್ನು ಯಾವಾಗ ನಾವು ಕೆಳಗೆ ಬೀಳಿಕ್ಕೆ ಬಿಡುದಿಲ್ಲ, ಯಾಕಂದ್ರೆ ಪವಿತ್ರ ಅಂತ. ನಾವು ಇದನ್ನು ಪವಿತ್ರ ಅಂತ ತಗೊಳ್ಳೋಣ, ಕೆಳಗೆ ಬೀಳಿಕ್ಕೆ ಬಿಡಬೇಡಿ. ಭೂಗರ್ಭಕ್ಕೆ ಈ ಪ್ಲಾಸ್ಟಿಕ್ ಹೋಗಿಕೊಂಡು ವಿನಾಶಕ್ಕೆ ನಮ್ಮನ್ನು ನಾವೇ ಮಾಡಿಕೊಳ್ಳೋ ಬದಲು ಭೂಮಿಗೆ ಆ ಪ್ಲಾಸ್ಟಿಕ್ ಅನ್ನು ಬೀಳಿಕ್ಕೆ ಬಿಡಿದ್ರೆ ಆಯ್ತಲ್ಲ. ಅದನ್ನು ಜಾಗ್ರತೆಯಲ್ಲಿ ಕಾಪಾಡಿಕೊಳ್ಳೋಣ. ಈ ರೀತಿಯಲ್ಲಿ ಅದನ್ನು ಪ್ರದರ್ಶಿಸಿದೆವು. ಮತ್ತೆಲ್ಲರೂ ಕೂಡ ಅವತ್ತು ಸುಮಾರು 500ಕ್ಕೂ ಮಿಕ್ಕಿದ ನಮ್ಮ ಸಭಿಕರನ್ನು ನೋಡಿದ್ದಾರೆ. ಅಲ್ಲಿ ಕೂಡ ನಮ್ಮ ನಾಯಕ ಒಂದು ಪ್ರತಿಜ್ಞೆಯನ್ನು ಅವರಿಗೆ ಒಂದು ಬೋಧಿಸುವ ರೀತಿಯಲ್ಲಿ ಮಾಡಿದ್ದಾನೆ. ನಮ್ಮ ರಾಯಭಾರಿ, ಸ್ವಚ್ಛತಾ ರಾಯಭಾರಿ ಜಿಲ್ಲೆ ಎನ್ ಶ್ರೀನಟಿ ರೆಡ್ಡಿಯವರು ಬಹಳ ಉತ್ತಮವಾಗಿ ಅವರಿಗೆ ಬಹಳ ಸ್ವಲ್ಪ ಸಮಯದಲ್ಲಿ, ಯಾಕೆಂದ್ರೆ ಸಚಿವರಿದ್ದರು, ಅದೇ ತುಂಬ ಮಾತಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ, ಆದರೂ ಸಂಕ್ಷಿಪ್ತವಾಗಿ ಜನರ ನಾಡಿ ಮಿಡಿಯುವ ಹಾಗೆ ಅದನ್ನು ಭಾವನಾತ್ಮಕವಾಗಿ ಅಲ್ಲಿ ವಿವರಿಸಿದರು. ಈ ರೀತಿಯಲ್ಲಿ ಸ್ವಚ್ಛತೆ ಬಗ್ಗೆ ಕೋಟೆಪುರದಲ್ಲಿ ಒಂದು ರೀತಿಯ ಉತ್ತಮ ಅವೇರ್ನೆಸ್ ಮೂಡಬೇಕೆಂಬುದರಲ್ಲಿ ಮಾಡಿದೆವು. ನಂತರ ಇದನ್ನು ಮಾಡಿಕೊಂಡು ಈಗೆಲ್ಲ ಮಾಡಿ ಬಿಡ್ಲಿಲ್ಲ. ಇಲ್ಲಿಗೆ ಕೊನೆಗೆ ಏನು ಮಾಡಿದೆವು, ಒಂದು ಘೋಷಣೆ ಪತ್ರ ನೀವು ಮಾಡಬೇಕು, ಮನೆಯವರಿಗೆ ಒಂದು ಜವಾಬ್ದಾರಿ ಇರಲಿ ಅಂತ ತಿಳ್ಕೊಂಡು ಏನು ಮಾಡಿದೆವು ಅಂದರೆ ಒಂದು ಘೋಷಣೆ ಪತ್ರ ತಯಾರು ಮಾಡಿ ಆ ಘೋಷಣೆ ಪತ್ರದಲ್ಲಿ ನಮ್ಮ ಮನೆಯಲ್ಲಿ ಇಂಗು ಗುಂಡಿ ಇದೆ, ನಾವು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುತ್ತೇವೆ ಎಂಬ ರೀತಿಯಲ್ಲಿ ಅವರು ನಮ್ಮ ವಿದ್ಯಾರ್ಥಿಗಳು ಹೆತ್ತವರು ಹೋದಂಥ ಆ ಪತ್ರಗಳಿಗೆ ಅವರು ಪ್ರತಿ ಮನೆಯವರು ಸೈನ್ ಮಾಡಿ ನಾನು ಇದಕ್ಕೆ ಬದ್ಧನಾಗಿದ್ದೇನೆ ಎಂಬಲ್ಲಿ ಮಾಡಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಅವರೊಂದು ಆ ಒಂದು ಘೋಷಣಾ ಪತ್ರವನ್ನು ಅದಕ್ಕೆ ನಮ್ಮ ಕೌನ್ಸಿಲರ್ ಅವರು, ನಮ್ಮ ಇಲ್ಲಿಯ ಅಂಗನವಾಡಿಯವರು ಮತ್ತೆ ನಮ್ಮ ಅಧ್ಯಾಪಕರು ಎಲ್ಲರೂ ಸೇರಿಕೊಂಡಿದ್ದಾರೆ. ಎಲ್ಲರೂ ಸೇರಿ ಈ ಒಂದು ಅಭಿಯಾನ ಮಾಡಿ ಘೋಷಣೆ ಪತ್ರ ಮಾಡಿ ನಮ್ಮ ಒಂದು ಕಾರ್ಯಕ್ರಮದ ಒಂದು ಚೌಕಟ್ಟನ್ನು ಒಂದು ಪುಸ್ತಕ ರೂಪದಲ್ಲಿ ತಂದು ಅದು ಇವತ್ತು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ನಾವು ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ಮಾಡಬೇಕೆಂತ ಭಾವಿಸ್ತೇವೆ. ಆದರೆ ನಮಗೆ ಸಂತೋಷ, ಇವತ್ತು ನಮ್ಮ ಅಧ್ಯಕ್ಷರು ಹೊರಗೆ ಹೋಗಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಜಿಲ್ಲಾಧಿಕಾರಿ ಇಲ್ಲ, ಆದರೆ ಜಿಲ್ಲಾ ವಾರ್ತಾಧಿಕಾರಿ ಇದ್ದಾರೆ. ಏನೇ ಆಗಲಿ ಸಂತೋಷ, ನಾವು ಮಾಡಿದ್ದೇವೆ, ನಮಗೆ ಆತ್ಮತೃಪ್ತಿ ಇದೆ. ಶೇನಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ನಮ್ಮ ಮಕ್ಕಳು ಹುರಿದುಂಬಿಸಬೇಕು, ಇನ್ನು ಈ ಕಾರ್ಯಕ್ರಮ ಮುಂದುವರಿಬೇಕು. ನಮ್ಮ ನಗರ ಪಾಲಿಕೆಯಿಂದ ಶೂನ್ಯ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಕಾರ್ಯಕ್ರಮ ನಡೀತಾ ಇದೆ. ಅವ್ರು ಹೇಳಿದ್ದಾರೆ, ಇವತ್ತೊಂದು ಮಕ್ಕಳನ್ನು ಒಂದು ರಾಯಭಾರಿ, ಅಧ್ಯಾಪಕ ಒಂದು ರಾಯಭಾರಿ ಮಾಡಬೇಕು, ಒಬ್ಬ ವಿದ್ಯಾರ್ಥಿ ಇರಬೇಕು, ನಮ್ಮ ಕೌನ್ಸಿಲರ್ ಒಂದು ಕಮಿಟಿ ಆಗಬೇಕು, ನಿರಂತರವಾಗಿ ಆಗಬೇಕು. ಮಾರ್ಚ್ ನಂತರ ನಮ್ಮ ನಗರ ಪಾಲಿಕೆ ವಾಹನಕ್ಕೆ ಹಸಿ ಕಸ ಬೇರೆ, ಒಣ ಕಸ ಬೇರೆ ಎಂಬಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸ್ವಚ್ಛ ಪರಿಸರ, ನಮ್ಮ ಪರಿಸರ ಉಳ್ಳಾಲ ನಗರ ಸ್ವಚ್ಛವಾದಂತಹ ಒಂದು ನಗರ ಆಗಬೇಕೆಂಬಂತ ಕನಸನ್ನು ನೀವೆಲ್ಲ ಕಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಕಾರ್ಯಕ್ರಮದಲ್ಲಿ ನಮ್ಮ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂತ ಒಂದು ಕಾರ್ಯಕ್ರಮ ಹಸ್ತಾಂತರ, ಸಾಂಕೇತಿಕವಾಗಿ ಇವತ್ತು ನಾವು ಒಂದು ಹಸ್ತಾಂತರ ಮಾಡ್ತಾ ಇದ್ದೇವೆ. ನಮ್ಮ ಮೇಡಮ್ನವರಿಗೆ ನಮ್ಮ ಅಧ್ಯಕ್ಷರು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡುವ ಮೂಲಕ, ಜಿಲ್ಲಾಧಿಕಾರಿಯ ಮೂಲಕ ನಾವು ರಾಯಭಾರಿಗೆ ಮತ್ತು ನಗರ ಪಾಲಿಕೆಗೆ ನಮ್ಮ ಒಂದು ಈ ಕಾರ್ಯಕ್ರಮದ ಒಂದು ಏನು ಮಾಡಿದ್ದೇವೆ ಅದರ ಬಗ್ಗೆ ನಾವು ಒಂದು ಪುಸ್ತಕವನ್ನು ಮಾಡಿಕೊಂಡು ಅದನ್ನು ನಾವು ಬಿಡುಗಡೆ ಮಾಡುವಂತ ರೀತಿಯಲ್ಲಿ ಅವರಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಯವರು ಮಾಡಲಿಕ್ಕಿದ್ದಾರೆ. ನಮ್ಮ ವಾರ್ತಾಧಿಕಾರಿಯವರು 4 ತಿಂಗಳ ಪಯಣದಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ ಎಂಬುದನ್ನು ಸಂಕ್ಷಿಪ್ತ ರೀತಿಯಲ್ಲಿ ಒಂದು ಸ್ಪಷ್ಟ ಚಿತ್ರಣವನ್ನ ತಮ್ಮ ಮುಂದೆ ಪ್ರಾಸ್ತಾವಿಕದ ಮೂಲಕ ಇಟ್ಟಂತ ನಮ್ಮ ಮುಖ್ಯ ಗುರುಗಳು ಹಾಗೂ ಎಲ್ಲರನ್ನು ಆತ್ಮೀಯತೆಯಿಂದ ಸ್ವಾಗತಿಸಿದಂತ ನಮ್ಮ ಮುಖ್ಯ ಗುರುಗಳಿಗೆ ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೇಂದ್ರ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮೋಹನ್ ಇಸ್ಮಾಯಿಲ್ ರವರು ಮತ್ತೆ ನಮ್ಮ ಮುಖ್ಯ ಗುರುಗಳು, ಅದೇ ರೀತಿ ಎಲ್ಲ ಅತಿಥಿಗಳು ಕೂಡ ಈ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇದು ನಮ್ಮ 4 ತಿಂಗಳ ಸುದೀರ್ಘ ಪಯಣದ ಒಂದು ಸುಂದರ ಚಿತ್ರಣ ಅದರಲ್ಲಿ ಮೂಡಿದೆ. ಮುಖ್ಯ ಗುರುಗಳಾದಂತ ಸನ್ಮಾನ್ಯ MH ಮಲಾರ್ ರವರು ನಾವು ಮಕ್ಕಳು ಸಂಗ್ರಹಿಸಿದ ಮತ್ತು ನಾವು ಶಾಲೆಯಲ್ಲಿ ಮಕ್ಕಳಿಗೆ ವಾರಕ್ಕೊಂದು ಸಲ ಕೊಡುವಂತ ವಿಟಮಿನ್ ಮಾತ್ರೆಗಳನ್ನ, ಅದರ ಪ್ಲಾಸ್ಟಿಕ್ ಅನ್ನು ನಾವು ಆವತ್ತಿನಿಂದ ಇವತ್ತಿನವರೆಗೂ ತೆಗೆದುಕೊಂಡು ಸಂಗ್ರಹಿಸಿಕೊಂಡು ಬಂದಿದ್ದೇವೆ. ಅದನ್ನ ಒಂದು ಒಬ್ಬ ವರ್ಣವಾಗಿ ಸಂಗ್ರಹಿಸಿಕೊಂಡು ಬಂದಿದ್ದೇವೆ. ಇದನ್ನ ನಾನು ನಗರ ಪಾಲಿಕೆಯಿಂದ ವಾಣಿ ಬಿಯಾಳರವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ವಿಜ್ಞಾನದ ಉತ್ಕೃಷ್ಟಿ ಸೃಷ್ಟಿ ಎಂದು ಹಿಂದೊಮ್ಮೆ ಮನುಕುಲವೇ ಬೆರಗುಗಣ್ಣಿನಿಂದ ಕಂಡು ಸ್ವಾಗತಿಸಿದಂತೆ ಇಂದು ನಾವು ಭೀಕರ ಪಿಡುಗುಗಳ ಕೆನ್ನಾಲಿಗೆಯ ಒಳಗೆ ವಿಲಿ ವಿಲಿ ಒದ್ದಾಡುವಂತೆ ಮಾಡಿರುವ ಬೆಡಗಿನ ವಸ್ತುವೇ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ಗೆ ಸಾವೆಂಬುದೇ ಇಲ್ಲ. ಇದು ತ್ರಿಕಾಲ ಸತ್ಯ. ಹೂಳಲು ಸುಡಲು ಅಸಾಧ್ಯವಾಗದೆ ಉಪಯೋಗ ಮಾಡಿದಾಗೆಲ್ಲ ತನ್ನೊಳಗಿನ ಹೆಚ್ಚೆಚ್ಚು ಮಾರಣಾಂತಿಕ ವಿಷವನ್ನು ಕಾರುವ ಮುನ್ನುಗ್ಗುವ ಮಹಾಮಾರಿ ಇದು ಮನುಕುಲಕ್ಕೊಂದು ಮರಣ ಮೃದುವಾಗಿ ಕಾಡುತ್ತಿದೆ. ಹೇಗಪ್ಪ ಈ ಪ್ಲಾಸ್ಟಿಕ್ ಅನ್ನು ನಿಯಂತ್ರಿಸುವುದು ಎಂದು ಯೋಚಿಸುತ್ತಿರುವಾಗಲೇ ಸಕಾಲದಲ್ಲಿ ನಮ್ಮನ್ನು
ಸಕಾಲದಲ್ಲಿ ನಮ್ಮನ್ನು ಜಾಗೃತರನ್ನಾಗಿ ಮಾಡಿ ಸಲಹೆ ನೀಡಿದವರೇ ಪರಿಸರ ಪ್ರೇಮಿ ಶ್ರೀಯುತ ಶ್ರೀನಿವಾಸ ಶೆಟ್ಟಿಯವರು. ತಕ್ಷಣ ಎಚ್ಚೆತ್ತುಕೊಂಡ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಂತೆ ಪ್ರಾರ್ಥನಾ ಅವಧಿಯಲ್ಲಿ ಪ್ಲಾಸ್ಟಿಕ್ ಪೋಷಣೆ ಮಾಡುತ್ತಾ ಸಿಕ್ಕ ಅವಧಿಯಲ್ಲಿ ತಂಡವಾಗಿ ಸುತ್ತಮುತ್ತಲಿನ ಪರಿಸರವನ್ನು ಪ್ಲಾಸ್ಟಿಕ್ ಸಂಗ್ರಹಣೆ ಮಾಡುವ ಕಾರ್ಯದಲ್ಲಿ ನಿರತರಾದರು. ಪ್ಲಾಸ್ಟಿಕ್ ತೊರೆಯೋಣ, ಪರಿಸರ ಉಳಿಸೋಣ. ಒಟ್ಟಿಗೆ ಸ್ವಚ್ಛತೆಯ ಬಗ್ಗೆ ಒಂದು ಪ್ರತಿಜ್ಞಾ ವಿಧಿಯನ್ನ ಮಕ್ಕಳಿಗೆ ಬೋಧಿಸಿ ನಂತರ ಮಕ್ಕಳಿಂದ ಅದನ್ನು ಮಕ್ಕಳು ಸ್ವೀಕರಿಸಿದ ನಂತರ ನಾವು ತರಗತಿಯನ್ನ ಪ್ರಾರಂಭಿಸುವುದು ನಮ್ಮ ಪರಿಪಾಠವಾಗಿತ್ತು. ಆ ಪ್ರತಿಜ್ಞೆಯನ್ನ ಅತಿಥಿಗಳ ಮುಂದೆ ಈಗ ಒಮ್ಮೆ ಮಾಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೇವೆ. ಈ ಪ್ರತಿಜ್ಞೆಯನ್ನ ಎಲ್ಲರೂ ಅದನ್ನು ಸ್ವೀಕರಿಸಬೇಕು. ವೇದಿಕೆಯಲ್ಲಿರುವವರು, ವೇದಿಕೆ ಕೆಳಗಡೆ ಇರುವವರು ಕೂಡ ಎದ್ದು ನಿಂತು ಸ್ವೀಕರಿಸಬೇಕು. ಈ ಪ್ರತಿಜ್ಞೆಯನ್ನ ಬೋಧಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ನಾಯಕನಾಗಿರ್ತಕ್ಕಂಥ ಜಿಯಾ ಸುಲ್ತಾನ್ ಸಂಸ್ಥೆಯ ವಿದ್ಯಾರ್ಥಿಯಾದ ನಾನು ಸ್ವಚ್ಛತೆಯ ಸಮೃದ್ಧಿ, ಸ್ವಚ್ಛತೆಯ ಸಂಸ್ಕೃತಿ ಅರಿವಿನ ಅಭಿಯಾನ 2018 ಮತ್ತು 19ನೇ ಸಾಲಿನ ನಾವು ಬಿಸಾಡುವ ವಸ್ತುಗಳಾದ ಕಸವನ್ನು, ಅದರಲ್ಲೂ ವಿಶೇಷವಾಗಿ ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ಮಹಾ ಅಪರಾಧ ಎಂದು ತಿಳಿದಿರುತ್ತೇನೆ. ಆದುದರಿಂದ ನಮ್ಮ ಮನೆ, ನಮ್ಮ ಗೇರಿ, ನಮ್ಮ ಶಾಲೆಯ ಪರಿಸರದಲ್ಲಿರುವ ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವ ಮತ್ತು ಸುಡುವ ಕೆಟ್ಟ ಅಭ್ಯಾಸವನ್ನು ನಿಲ್ಲಿಸಿ ಬಯಲು ಕಸಾಲಯ ಮುಕ್ತ, ಸ್ವಚ್ಛ ಮನೆ, ಸ್ವಚ್ಛಗೇರಿ, ಸ್ವಚ್ಛ ಶಾಲೆ ಮತ್ತು ಸ್ವಚ್ಛ ನಗರ ನಿರ್ಮಾಣಕ್ಕಾಗಿ ಈ ಮೂಲಕ ಆತ್ಮಸಾಕ್ಷಿಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ನಿಮ್ಮ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿದೆ ನಾನು. ನೀವು ಇಲ್ಲಿ ಮಾತ್ರ ಸ್ವಚ್ಛ ಇಟ್ಟಿದ್ದೀರಾ. ಕ್ಲಾಸ್ ರೂಮ್ಸ್ ತುಂಬ ಚಂದ ಇಟ್ಟಿದ್ದೀರಿ ಅಲ್ವಾ? ಇನ್ನೆಷ್ಟು ದಿವಸ ಉಂಟು ಪರೀಕ್ಷೆಗೆ? 10ನೇ ಕ್ಲಾಸ್ ಇದ್ದು ಬೋರ್ಡಲ್ಲಿ ಬರ್ದಿತ್ತಲ್ಲ ಎಷ್ಟು ದಿವಸ ಉಂಟು ಪರೀಕ್ಷೆಗೆ ಅಂತ ಹೇಳಿ. ಕೌಂಟ್ ಡೌನ್. ಸ್ವಚ್ಛತೆ ಹೇಳಿದ್ರೆ ಏನು? ನಾನು ಮಾತಾಡುದಿಲ್ಲ ನಿಜವಾಗಿ. ನಿಮ್ಮ ಶೀನಾ ಶೆಟ್ಟರು ಹೇಳಿದ್ದಕ್ಕೆ ಬಂದದ್ದು ನಾನಿಲ್ಲಿ. ಒಮ್ಮೆ ಬನ್ನಿ ಅಂತ ಹೇಳಿ. ನಾನು ಮಾತಾಡುದಿಲ್ಲ, ಮಕ್ಕಳಿಗಂತೂ ಭಾಷಣ ಮಾಡುದಿಲ್ಲ. ನನ್ನ ಮಗಳು ಹೇಳ್ತಾಳೆ, ಹೋಗಿ ಮಕ್ಕಳಿಗೆ ಭಾಷಣ ಮಾಡಿದ್ರೆ ಜಾಗ್ರತೆ ಅಂತ. ಮಕ್ಕಳಿಗೆ ಭಾಷಣ ಮಾಡಲೇಬಾರ್ದು, ನಿಮಗೆ ಇಲಾಖೆಯವರಿಗೆ ಬೇರೆ ಕೆಲಸ ಇಲ್ಲ, ಬರೀ ಭಾಷಣ ಮಾಡ್ತೀರಿ ಅಂತ ಹೇಳಿ ಬೈತಾಳೆ ಮಗಳು. ಅದಕ್ಕೆ ನಾನು ಯಾವಾಗಲೂ ಎಲ್ಲೋದ್ರೂ ಮಕ್ಕಳಿಗೆ ಭಾಷಣ ಮಾಡೋದಿಲ್ಲ. ನಾನು ನಿಮ್ಮೊಟ್ಟಿಗೆ ಮಾತಾಡೋದು ಮಾತ್ರ. ನಿಮ್ಮ ಪರಿಸರ, ನಿಮ್ಮ ಮನೆಯೆಲ್ಲ ಸ್ವಚ್ಛ ಉಂಟಾ? ಏನು ಪ್ಲಾಸ್ಟಿಕ್ ಹೇಳಿದ್ರೆ? ಯಾರಾದ್ರೂ ಒಬ್ಬರು ಎದ್ದು ನಿಂತು ಹೇಳಿ, ಏನು ಪ್ಲಾಸ್ಟಿಕ್ ಹೇಳಿದ್ರೆ? ಸ್ಕೌಟ್ಸ್, ಗೈಡ್ಸ್, NCC, NSS ಎಲ್ಲ ಇದ್ದೀರಾ? ಶಾಲೆ ಹತ್ತಿರ ಬರುವಾಗ ಒಣ ಮೀನು ವಾಸನೆ ಬಂದ್ರು ಶಾಲೆಯ ಪರಿಸರ ಸ್ವಚ್ಛವಾಗಿ ಉಂಟಲ್ಲ? ಮೇಡಮ್ ಹತ್ರ ಕೇಳಬೇಕು, ನಿಮ್ಮ ವಾಣಿ ಆಳುವ ಮೇಡಮ್ ಹತ್ರ, ವಾಸನೆ ತಡೆಗೆ ಏನು ಮಾಡ್ತಾರೆ ಅಂತ ಹೇಳಿ. ಮೀನು ತಿನ್ಲಿಕ್ಕೆ ಚಂದ ಇರ್ತದೆ, ಈ ವಾಸನೆಯಲ್ಲಿ ಹೇಗೆ ಕೂತ್ಕೊಳ್ತು. ಶಾಲೆಯನ್ನು AC ಮಾಡಿಸಿ ಕಡಿ ಅಂತ. ಅಲ್ವಾ? ಶಾಲೆ ಚಂದ ಉಂಟಲ್ಲ? HM ಮಾತಾಡಿದ್ರೆ ಫುಲ್ ಮೈಯೆಲ್ಲ ರೋಮಾಂಚನ ಆಗ್ತದಲ್ವಾ? ಅವ್ರು ಹೇಳಿದ ಹಾಗೆ ಮಾಡ್ಬೇಕು ಅಂತ ಆಗ್ತದಲ್ವಾ? ಒಳ್ಳೆ ಮಕ್ಕಳಲ್ವಾ ನೀವು? ಇನ್ನು ಈ ಶಾಲೆ ಬಿಟ್ಟ ಮೇಲೆ ಮತ್ತೆ ಸಿಕ್ಕಿದಲ್ಲಿ ಕಸ ಹಾಕ್ತೀರಾ ಹೋಗಿ? ಸ್ವಚ್ಛತೆಯ ಬಗ್ಗೆ ನಮ್ಮ ಯಾವುದೇ ಕೆಲಸವನ್ನು ಸಹ, ಅದು ಎಂಥದೇ ಸಣ್ಣ ಕೆಲಸ ಇರ್ಬೋದು, ದೊಡ್ಡ ಬೇಜಾರಾಯ್ತಾ DC ಬರಲಿಲ್ಲ ಅಂತೇಳಿ? DC-ಗೆ ಹೇಳ್ತೇನೆ ಆಯ್ತಾ, ಹೋಗಿ ಮಕ್ಕಳು ಬೇಜಾರು ಮಾಡಿಕೊಂಡ್ರು. ಇದು ಎಂಥ ಕೆಲಸ, ಸಣ್ಣ ಕೆಲಸ ಇರಲಿ ದೊಡ್ಡ ಯಾವುದೇ ಕೆಲಸವನ್ನು ಪ್ರೀತಿಯಿಂದ ಮಾಡಿದರೆ ಆ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ. ನಮ್ಮ ಸ್ವಂತ ಯಶಸ್ಸಿನಿಂದ
ಹತ್ತಿರದವರು ನೋಡಿ ಕಲಿತಾರೆ, ನಾವು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ತೇವೆ, ಆಗ ನಮ್ಮ ಸಮಾಜ ಸುಂದರ ಆಗ್ತದೆ. ನಮ್ಮಲ್ಲಿ ಎಷ್ಟು ವಚನಕಾರರಿದ್ರು, ಎಷ್ಟು ಒಳ್ಳೆಯವರು ಬಂದು ಹೋದ್ರು, ಎಲ್ಲ ಏನು ಹೇಳಿದ್ದು? ನೀವು ಮಕ್ಕಳಿದ್ದೀರಿ, ನಿಮಗೆ ದಿನಾ ಪಾಠ ಮಾಡ್ತಾರೆ, ಒಳ್ಳೆಯವರನ್ನು ಓದಿ ಒಳ್ಳೆ ಕೆಲಸವನ್ನು ಮಾಡಿ ಒಳ್ಳೆಯ ಭಾವಿ ಪ್ರಜೆಗಳಾಗಿ ಅಂತ ಹೇಳಿ ಹಾರೈಸ್ತೇನೆ. ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ನಿಮಗೆ ಗೊತ್ತುಂಟು. ಇನ್ನು ಸ್ವಚ್ಛತೆಯ ಪಾಠದ ಅಗತ್ಯ ಅಥವಾ ಭಾಷಣದ ಅಗತ್ಯ ಇಲ್ಲ. ಏನು ಈಗ ಪಾಲಿಸ್ತೀರಾ ಅದನ್ನು ನಿರಂತರವಾಗಿ ಮುಂದುವರಿಸಿ ಅಂತ ಹೇಳುವ ಒಂದು ಹಾರೈಕೆ ಮಾತ್ರ ನನ್ನದು. ಎಲ್ರಿಗೂ ಒಳ್ಳೆಯದಾಗಿ. ಇವತ್ತು ಬೆಳಗಿನ ತನಕ ಕೂಡ ಇತ್ತು, ಆದರೆ ಜಿಲ್ಲಾಧಿಕಾರಿಯವರಿಗೆ ಚುನಾವಣೆಯ ಅತ್ಯಂತ ಇಂಪಾರ್ಟೆಂಟ್ ಕೆಲಸ ಇದ್ದ ಕಾರಣ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೆ ನೀವು ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು, ನೀವು ಮಾಡಿದ ಎಲ್ಲ ಸ್ವಚ್ಛತೆಯ ಕ್ರಮಗಳನ್ನು ಖಂಡಿತವಾಗಿಯೂ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಅಧಿಕಾರಿಗಳಾಗಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಉಳ್ಳಾಲ ನಗರಸಭೆಯಲ್ಲಿ ಕಳೆದ 2 ವರ್ಷಗಳಿಂದ ಪೌರಾಯುಕ್ತೆಯಾಗಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆ ಎಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ಹೇಳಿದರೆ, ನನ್ನ ಹತ್ರ ಅದರ ಬಗ್ಗೆ ಅರ್ಧ ಗಂಟೆ ಮಾತಾಡುವಷ್ಟು ಕಾರ್ಯಕ್ರಮಗಳಿದೆ. ಆದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಮ್ಮಿ ಆಗಿದೆ ಅಂತ ಹೇಳುವಾಗ ನಾವು ಆಲೋಚನೆ ಮಾಡಿದ್ದು, ನಮ್ಮ ದೃಷ್ಟಿಯನ್ನು ಹೊರಳಿಸಿದ್ದು ವಿದ್ಯಾರ್ಥಿಗಳತ್ತ. ಸುಮಾರು 48 ಶಾಲೆಗಳಿದೆ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ. ಎಲ್ಲ ಶಾಲೆಗಳಲ್ಲಿ ಅಧ್ಯಾಪಕರನ್ನು ಒಂದುಗೂಡಿಸಿ ಆ ಅಧ್ಯಾಪಕರಿಗೆ ಒಂದು ಕಮಿಟಿಯನ್ನು ಮಾಡಿಕೊಂಡು ಯಾವುದೇ ಸ್ವಚ್ಛತೆಯನ್ನು ಉಳ್ಳಾಲದಲ್ಲಿ ಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳುವಾಗ ಅವರ ಮೂಲಕ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರು ಕೊಡುವ ಸಲಹೆ ಸೂಚನೆಯ ಮೇಲೆಗೆ ಈಗ ಉಳ್ಳಾಲ ಸ್ವಚ್ಛ ಸುಂದರ ನಗರ ಅಂತ ಹೇಳುವ ಒಂದು ಪರಿಕಲ್ಪನೆಯತ್ತ ಮುಂದೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮಂಥ ಪ್ರಾಯ ಆದವರನ್ನ ಬಿಟ್ಟು, ಅಂದರೆ ನಮ್ಮ ಜನರೇಷನನ್ನು ಬಿಟ್ಟು ಮುಂದಿನ ಪೀಳಿಗೆಯನ್ನು ನಾವು ಕ್ರೋಢೀಕರಿಸಿ ಅವರ ಮೂಲಕ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳುವ ಒಂದು ಪ್ರಯತ್ನಕ್ಕೆ ಖಂಡಿತವಾಗಿಯೂ ನಮಗೆ ಬೆಂಬಲ ಸಿಕ್ಕಿದೆ. ಅದು ನಿಮ್ಮ ಮೂಲಕ. ನಿಮ್ಮ ಪ್ರತಿ ಮನೆಯಲ್ಲಿ ಕೂಡ ಸ್ವಚ್ಛತೆಯ ಪಾಠವನ್ನು ನೀವು ನಿಮ್ಮ ಹಿರಿಯರಿಗೆ ಹೇಳಿಕೊಟ್ಟಿದ್ದೀರಿ. ಅದಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟ ಕೋಟೆಪುರ ಶಾಲೆಯ ಎಲ್ಲರನ್ನ, ಅಧ್ಯಾಪಕ ವೃಂದವನ್ನು, ವಿದ್ಯಾರ್ಥಿ ವೃಂದವನ್ನು, ಆಡಳಿತ ಮಂಡಳಿಯವರನ್ನು ನಾನು ಅತ್ಯಂತ ಗೌರವದಿಂದ ಅಭಿನಂದಿಸ್ತೇನೆ. ಮುಂದಿನ ದಿನಗಳಲ್ಲಿ ಬಹುಶಃ ಮಲ್ಲಾರ್ ಮತ್ತು KMK ಅವರಿಬ್ಬರು ಅವಳಿ ಜವಳಿ ಮಕ್ಕಳ ಹಾಗೆ, ಒಂದು ಶಾಲೆಯಲ್ಲಿ ಒಂದು ರೀತಿಯ ಕಾರ್ಯಕ್ರಮ ಆದರೆ ಇನ್ನೊಂದು ಶಾಲೆಯಲ್ಲಿ ಇನ್ನೊಂದು ಕಾರ್ಯಕ್ರಮ. ನಮ್ಮ ಇಬ್ಬರು ಶಾಲೆಯ ಅಧ್ಯಾಪಕರು ಕೂಡ ನಮ್ಮ ಕಮಿಟಿಯಲ್ಲಿ ಅತ್ಯಂತ ಒಳ್ಳೆಯ ಪಾತ್ರವನ್ನು ವಹಿಸುವವರು. ಈ ಶಾಲೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಉಳ್ಳಾಲ ನಗರಸಭೆಯ 48 ಶಾಲೆಗೆ ಕೂಡ ಕೋಟೆಪುರ ಶಾಲೆ ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ಪೌರಾಯುಕ್ತೆಯ ನೆಲೆಯಲ್ಲಿ ನಾನು ಹೆಮ್ಮೆ ಪಡ್ತೇನೆ. ಇನ್ನೊಂದು ವಿಷಯ ಕೊಟ್ಟರು, ನನಗೆ ಪ್ಲಾಸ್ಟಿಕ್ಕನ ಬಂಡಲನ್ನು ಕೊಡುವಾಗ ಒಂದು ಮಾತು ಹೇಳಿದರು, ಇದಕ್ಕೆ ಎಷ್ಟು ಹಣ ಆಗ್ತದೆ ಅಂತ ಹೇಳುವುದನ್ನು ಪೌರಾಯುಕ್ತರು ಹೇಳಬೇಕು ಅಂತ. ಆ ಹಣದ ಬದಲಿಗೆ ನಿಮ್ಮನ್ನ ಒಂದು ಸೂಕ್ತ ಸ್ಥಳದಲ್ಲಿ ಗೌರವಿಸುವ ಕಾರ್ಯವನ್ನು ಖಂಡಿತವಾಗಿಯೂ ನಗರಸಭೆ ತೆಗೆದುಕೊಳ್ತದೆ ಅಂತ ಹೇಳ್ತಾ, ಇನ್ನು ಮುಂದೆ ಕೂಡ ಈ ಸ್ವಚ್ಛತೆಯ ಪಾಠ ಎಲ್ಲ ಜನರ ಮನೆ ಬಾಗಿಲಿಗೆ ಮುಟ್ಟಿಸುವಲ್ಲಿ ಈ ಶಾಲೆ ಅತ್ಯಂತ ಒಳ್ಳೆಯ ಕಾರ್ಯವನ್ನು ವಹಿಸಲಿ ಅಂತ ಹೇಳ್ತಾ ಮಕ್ಕಳಿಗೆಲ್ಲ ಶುಭವನ್ನು ಹಾರೈಸ್ತಾ ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು. ರೀತಿ ಹಾರೈಕೆ ನಮ್ಮ ಮೇಲೆ ಹೀಗೆ ಸದಾ ಇರಲಿ ಎಂಬ ಆಶಾಭಾವನೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಕಾರ್ಯದರ್ಶಿ ಆಗಿರತಕ್ಕಂಥ ಸನ್ಮಾನ್ಯ ಹಾಜಿ AK ಮೊಹಿದ್ದೀನ್ ರವರು. ಶ್ರೀಮತಿ ವಾಣಿವಿಯಾಲ ಬಂದ ನಂತರ ನಾವು ತುಂಬ ಸಲ ಪತ್ರಿಕೆಯಲ್ಲಿ ಫೋಟೋ ನೋಡಿದ್ದೇವೆ, ಟಿವಿಯಲ್ಲಿ ನೋಡಿದ್ದೇವೆ. ಅವರು ಬಸ್ ಸ್ಟ್ಯಾಂಡನ್ನು ಗುಡಿಸುವುದು, ಎಲ್ಲರನ್ನು ಸೇರಿಸಿಕೊಂಡು ಕೆಲವರು ಆವಾಗ ಒಂದು ನಗುತ್ತಾ ಇದ್ದರು, ಇವರಿಗೆ ಬೇರೆ ಕೆಲಸ ಇಲ್ವಾ ಅಂತ ಬಸ್ಸಲ್ಲಿ ಹೋಗುವಾಗ, ಅಲ್ಲಿ ಇಲ್ಲೆಲ್ಲ ಹೋಗುವಾಗ. ಈಗ ನಮಗೆ ಅರ್ಥ ಆಗ್ತದೆ, ಯಾಕೆಂದರೆ ಈ ಸ್ವಚ್ಛತೆ ಇದ್ದರೆ ನಮ್ಮ ಆರೋಗ್ಯ ಸರಿ ಇರ್ತದೆ, ಸ್ವಚ್ಛತೆ ಇಲ್ಲದಿದ್ದರೆ ನಮ್ಮ ಆರೋಗ್ಯ ಕೆಡುತ್ತದೆ, ಪರಿಸರ ಹಾಳಾಗ್ತದೆ. ಮೊದಲು ನಾವು ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ನಮ್ಮ ಮನಸ್ಸಿನಲ್ಲಿದ್ದ ಕಲ್ಮಸವನ್ನು ದೂರಗೊಳಿಸಿ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ನಂತರ ನಮ್ಮ ಶರೀರವನ್ನು ಸ್ವಚ್ಛಗೊಳಿಸಬೇಕು. ಆನಂತರ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಆನಂತರ ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸಬೇಕು. ಆನಂತರ ನಮ್ಮ ಇಡೀ ಊರನ್ನು ಸ್ವಚ್ಛಗೊಳಿಸುವಂಥ ಒಂದು ಕೆಲಸ ನಮ್ಮಿಂದ ಆಗಬೇಕು. ಅಲ್ಲಾಹು ಸಹ ಪ್ರೀತಿಸುವುದು ಶುದ್ಧತೆ ಇದ್ದರೆ ಮಾತ್ರ. ನಾವು ಎಷ್ಟೇ ಸಲ ನಮಾಜು ಅದು ಇದ್ದರೆ ಮಾಡಿದರೆ
ಆ ಪರಿಸರ, ನಿಮ್ಮ ಮನೆ, ನಿಮ್ಮ ಮನಸ್ಸು ಅದು ಶುದ್ಧ ಇದ್ದರೆ ಮಾತ್ರ ಅಲ್ಲಾಹು ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾರೆ ಎಂಬುದಾಗಿ ಕುರಾನ್ನಲ್ಲಿ ಸಹ ಇದೆ. ಆದ್ದರಿಂದ ಈ ಒಂದು ಆಂದೋಲನ ಅದು ಪ್ರಧಾನಮಂತ್ರಿ ಮೋದಿಯವರು ಮಾಡಿರಲಿ ಅಥವಾ ಮುಖ್ಯಮಂತ್ರಿಯವರು ಮಾಡಿರಲಿ, ಯಾರೇ ಅಧಿಕಾರಿಗಳೇ ಮಾಡಿದರೆ, ಆದರೆ ಇದೊಂದು ಆಂದೋಲನ ಒಳ್ಳೆಯ ಒಂದು ಕೆಲಸ. ಈ ಒಂದು ಆಂದೋಲನ ಸದಾ ಮುಂದುವರಿಯಲಿ. ಮೊದಲು ಕಸ ಅಂದರೆ ಕಸಕ್ಕೆ ಸಮಾನ, ಅಂದರೆ ಕಸ ಅಂದರೆ ವಿಷ. ಈಗ ನೋಡುವಾಗ ಕಸದಿಂದಲೇ ರಸವನ್ನು ಮಾಡುವಂಥ ಒಂದು ಎಲ್ಲ ಪರಿಕಲ್ಪನೆಯನ್ನು ಸಹ ಸರ್ಕಾರ ಅದು ಕಂಡುಕೊಂಡಿದೆ. ಮಾನ್ಯ ಶ್ರೀನಿವಾಸಶೆಟ್ಟಿಯವರು ಅವರು ಇವತ್ತಿನ ಪರಿಚಯ ಅಲ್ಲ, ನಾವು ನಗರ ಪಂಚಾಯತ್ ಸದಸ್ಯರಾಗಿರುವಾಗ ಅವರು ಮೊದಲು ಮಂಡಲ ಪಂಚಾಯತ್ ಇರುವಾಗಲೂ ಸಹ ಸಾಕ್ಷರತಾ ಆಂದೋಲನದಲ್ಲಿ ಅಲ್ವೇ ಸಾಕ್ಷರತಾ ಆಂದೋಲನದಲ್ಲಿ ಒಂದು ಉತ್ತಮವಾದಂಥ ಜವಾಬ್ದಾರಿಕೆ ಇದ್ದು ಕೆಲಸ ಮಾಡಿದಂಥವ್ರು. ಈಗ ಅವರಿಗೆ ಈ ಒಂದು ಸ್ವಚ್ಛತೆಯ ಒಂದು ಜವಾಬ್ದಾರಿಗೆ ಸಹ ಅವರ ಮೇಲಿದೆ. ಅದೇ ರೀತಿಯಾಗಿ ಕೃಷ್ಣ ಮೂಲಿಯರವರು ಇವರೆಲ್ಲ ಬಹಳ ಇದರ ಬಗ್ಗೆ ದುಡಿತಾ ಇದ್ದಾರೆ. ಮತ್ತು ವಾಣಿ ಮೇಡಮ್ರವರು ಹೇಳಿದರು, KMK ಮಂಜನಾಡಿ ಅವರು ಮತ್ತು ಮಲ್ಲಾರವರು ಸಹ ನಮ್ಮ ಇದರಲ್ಲಿ ಸಹ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಸಹ 2 ಶಾಲೆ, ಹಳೆಕೋಟೆ ಮತ್ತು ಕೋಟೆಬ್ರು ಶಾಲೆ, 2 ಕೋಟೆ, 2 ಕೋಟೆಗೆ ಇಬ್ಬರು ಕಾವಲುಗಾರರು, ಒಂದು KMK ಮಂಜನಾಡಿಯವರು, ಇನ್ನೊಂದು ಮಲ್ಲಾರವರು. ಅವರ ಬಿಟ್ಟು ನಮಗೆ ಕೆಲಸ ಇಲ್ಲ. ಆದ್ದರಿಂದ ಈ ಒಂದು ವಾಣಿ ಮೇಡಮ್ರ ಹತ್ರ ನಾನೊಂದು ಮಾತು ಕೇಳಿದೆ, ಅದು ಪ್ರತಿಕ್ರಿಯೆ ಮಾಡಲಿಲ್ಲ. ಯಾಕೆಂದರೆ ನೀವು ಈಗ ನಗರಸಭೆಯಿಂದ ವಾಹನ ಬರ್ತದೆ, ತುಂಬ ಒಳ್ಳೆಯ ಒಂದು ಬೆಳವಣಿಗೆ. ಬೆಳಗ್ಗೆ ಆದ ಕೂಡಲೇ ಅದೊಂದು ಟೈಪ್ ರಿಕಾರ್ಡ್ ಹಾಕಿಕೊಂಡು, ಅಂದರೆ ಈಗ ಕಸವನ್ನು ಎಲ್ಲಾದರೂ ಬಿಸಾಡಿ ಸಾಯಲಿ ಅಂತ ಹೇಳುವ ಪರಿಸ್ಥಿತಿ ಹೋಗಿದೆ. ಈಗ ಅವರು ಕೇಳುವುದು ಕಸವನ್ನು ನಮಗೆ ಕೊಡಿ ಅಂತ, ನಗರಸಭೆ ವಾಹನಗಳಿಗೆ ನಿಮ್ಮ ಮನೆಯಲ್ಲಿದ್ದ ಕಸವನ್ನು ಕೊಡಿ ಅಂತ. ಅಂದರೆ ಅಷ್ಟೊಂದು ಉತ್ಸಾಹ, ಅಷ್ಟೊಂದು ಆ ಬಗ್ಗೆ ಮುತುವರ್ಜಿ, ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕಂತ. ಹಾಗಾದ್ರೆ ನಾವು ಅವ್ರ ಹತ್ರ ಕೇಳಿದಾಗೆ ಅಂದರೆ ಇದು ಕೇಂದ್ರ ಸರ್ಕಾರದಿಂದ ಒಂದು ಅನುದಾನ ನೀವು ಉಳ್ಳಾಲ ನಗರಸಭೆಗೆ ತರಿಸುವಂಥ ಒಂದು ಕೆಲಸ ಮಾಡಿ. ಆ ಸ್ವಚ್ಛ ಭಾರತದ ಆ ಒಂದು ಆಂದೋಲನದಲ್ಲಿ ಬೇರೆ ಬೇರೆ ರೀತಿಯ ಫಂಡೆಲ್ಲ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇದೆ, ನಾನು ಕೇಳಿದ್ದೇನೆ. ಆದ್ದರಿಂದ ನಾವು ಬೀಚ್ ಮೊನ್ನೆ ಕ್ಲೀನ್ ಮಾಡುವಾಗ ಅವರು ಹೇಳಿದರು, ನಮ್ಮ ಆ ಒಂದು ಪೋರ್ಟ್ ಇಲಾಖೆ ಅಧಿಕಾರಿಗಳು, ಈ ಒಂದು ಭಾರತ ಸರ್ಕಾರದಿಂದ ಒಂದು ಸಮುದ್ರ ಬದಿ ಬೀಚನ್ನು ಕ್ಲೀನ್ ಮಾಡಲಿಕ್ಕೆ ಸಹ ಅನುದಾನ ಬರ್ತದೆ ಎಂಬುದಾಗಿ. ಆ ರೀತಿಯ ಅನುದಾನ ನಿಮ್ಮ ನಗರಸಭೆಗೆ ಯಾಕೆ ಬರೋದಿಲ್ಲ, ನಮ್ಮ ಶಾಲೆಗಳಿಗೆ ಯಾಕೆ ಬರೋದಿಲ್ಲ? ಆ ಒಂದು ಪ್ರಯತ್ನವನ್ನು ಸಹ ತಾವು ದಯವಿಟ್ಟು ಮಾಡಬೇಕು. ಮತ್ತು ವಾರ್ತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವರ ಪರವಾಗಿ ಬಂದು ಕೆಲವು ಮಾತಾಡಿದ್ದಾರೆ, ತುಂಬ ಸಂತೋಷ. ಇದೇ ರೀತಿ ಶಾಲೆಗೆ ಭೇಟಿ ನೀಡುತ್ತಾ ಇರಿ. ಮತ್ತು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದಲ್ಲಿ ಸಹ ನಾವು ಹಲವಾರು ರೀತಿಯ ಒಂದು ಉಲ್ಲಾಲ ದರ್ಗಾ ಸಮಿತಿ ಅಧೀನದಲ್ಲಿ ಸಹ ಹಲವಾರು ರೀತಿಯ ಒಂದು ಗಿಡ ನೆಡುವುದು, ಪರಿಸರದ ಬಗ್ಗೆ ಹಲವಾರು ರೀತಿಯ ಕೆಲಸ ಕಾರ್ಯಗಳು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸ್ವಚ್ಛ ಕಾರ್ಯಕ್ರಮವನ್ನು ಟಿಪ್ಪು ಸುಲ್ತಾನ್ ಶಾಲೆಯ ವಿದ್ಯಾರ್ಥಿಗಳು, ಅಧ್ಯಾಪಕರು, HM ಮಲ್ಲಾರವರು ಎಲ್ಲ ಕೂಡಿ ಸೇರಿ ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೇಳುವುದೇನೆಂದರೆ, ಈ ವೇದಿಕೆಯಲ್ಲಿ ಇರತಕ್ಕಂತಹ ವಾಣಿಯವರಿದ್ದಾರೆ, ವಾರ್ತಾ ಭಾರತವರು, ಸೇನವರು, AK ಮಹಿಯುದ್ದೀನ್ ಅವರು, ಉಪಾಧ್ಯಕ್ಷರಾದ ಬಾವ ಮೊಹಮ್ಮದ್, ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ. ಸ್ವಚ್ಛ ಭಾರತ ಹೇಳಿದರೆ ಎಲ್ಲರ ಮನೆಯಲ್ಲಿ ಸ್ವಚ್ಛತೆಯಲ್ಲಿ ಇಡಬೇಕು. AK ಮಹಿಯುದ್ದೀನ್ ಅವರು ಹೇಳಿದರು, ಸ್ವಚ್ಛ ಭಾರತದಲ್ಲಿ ಮನೆಯ ಸ್ವಚ್ಛತೆ ಇಟ್ಟರೆ ನಾವು ನಮಾಜ್ ಮಾಡುವಾಗ 5 ಹೊತ್ತಿನಲ್ಲಿ ಹೇಗೆ ಸ್ವಚ್ಛತೆಯಲ್ಲಿರ್ತೇವೆ, ಅದೇ ಥರ ಮನೆಯಲ್ಲಿ ಕಸವ ಅಥವಾ ಬೇರೆ ಏನೋ ಯಾವುದು. ಇದಕ್ಕೆ ನಿಜವಾದ ಕಾರಣ ಯಾರು ಅಲ್ಲ, ನಮ್ಮ ಟಿಪ್ಪು ಸುಲ್ತಾನ್ ಶಾಲೆಯ ಶಿಕ್ಷಕರಿಗೆ, ಅಧ್ಯಾಪಕರು, ನಮ್ಮ HM KMK ಮಂಜನಾಡಿಯವರು ಈ ಶಾಲೆಯ ಹೆಸರನ್ನು ಮೇಲೆ ಎತ್ತಿಕೊಂಡು ಬರುತ್ತಾ ಇದ್ದಾರೆ. ಅವರಿಗೆ ನಾವು ಈ ವಿಷಯದಲ್ಲಿ ಅವರಿಗೆ ನಾವು ಬೇಕಾದ ಸವಲತ್ತು ಅವರಿಗೆ ನಾವು ಮಾಡಿಕೊಡಬೇಕು, ಅಧ್ಯಾಪಕರಿಗೆ. ಯಾಕೆಂದರೆ ಅವರು ಮಾಡುವಂತಹ ಕಾರ್ಯಕ್ರಮ ಬಹಳ ಸುಂದರವಾಗಿ, ಇಂತಹ ಒಂದು ವೇದಿಕೆಯಲ್ಲಿ ನಾವು ಬಂದು ಕೂತುಕೊಳ್ಳುವುದು, ಅವರ ಮಾತನ್ನು ಕೇಳುವುದು ಬಹಳ ಒಂದು ಸುಂದರವಾಗಿರುತ್ತೆ. ಆತ್ಮೀಯರೇ, ಈ ಸುಂದರ ಸಂಜೆಯ ಸುಮುಹೂರ್ತದಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿಗಳಿಗೆ ಶುಭ ವಂದನೆಗಳು. ಇವತ್ತಿನ
ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಒಂದು ಅಪರೂಪದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಜಮಾತಿನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮೂನ್ ಇಸ್ಮಾಯಿಲ್ ರವರು. ನಮ್ಮ ಸಂಸ್ಥೆಯ ಬಗ್ಗೆ ಉತ್ತಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಆಗಮಿಸಿದಂಥ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್.